ವಾಹನ ಚಾಲಕನೊಬ್ಬನಿಂದ ಫೋನ್ ಪೇ ಆಪ್ ಮೂಲಕ ಲಂಚ ಪಡೆದಿದ್ದ ಆರೋಪದ ಹಿನ್ನೆಲೆ ಗುಬ್ಬಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜ್ಞಾನಮೂರ್ತಿ ಅವರನ್ನು ಅಮಾನತುಗೊಳಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಹುಲ್ ಕುಮಾರ್ ಆದೇಶಿಸಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟಿದ್ದ ವ್ಯಕ್ತಿಯ ಶವ ಸಾಗಿಸಲು ನಿರಾಕರಿಸಿದ ಎಂದು ಮ್ಯಾಕ್ಸಿ ಕ್ಯಾಬ್ ಚಾಲಕನ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ ಸಬ್ ಇನ್ಸ್ಪೆಕ್ಟರ್ ಹಣ ನೀಡಿದರೆ ಮಾತ್ರ ವಾಹನ ಬಿಡುವುದಾಗಿ ತಿಳಿಸಿದ್ರಂತೆ. ಬಳಿಕ ತನ್ನ ಜೀಪ್ ಡ್ರೈವರ್ ಫೋನ್ ನಂಬರ್ಗೆ ಫೋನ್ ಪೇ ಮೂಲಕ 7,000 ರೂಪಾಯಿ ಲಂಚ ಪಡೆದು ಗಂಭೀರ ಆರೋಪ ಕೇಳಿಬಂದಿತ್ತು. ಆದರೆ ಮಾರನೇ ದಿನ ಬೆಳಗ್ಗೆ ಈ ಹಣವನ್ನು ವಾಪಸ್ ನೀಡಲಾಗಿದೆ ಅಂತ ವಾಹನ ಚಾಲಕ ತಿಳಿಸಿದ್ದ. ಈ ಪ್ರಕರಣ ಸಂಬಂಧ ಇದೀಗ ಸಬ್ ಇನ್ಸ್ಪೆಕ್ಟರ್ ಜ್ಞಾನಮೂರ್ತಿ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ.